ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ABC ಜ್ಯೂಸ್ ಈಗ ನಮಗೆ ಬೆಳಿಗ್ಗೆ ಯಾವತ್ತೂ ಪರ್ಮನೆಂಟ್ ಜ್ಯೂಸ್ ಆಗಿದೆ. ಫಸ್ಟ್ ಡ್ರಿಂಕ್ ಆಗಿ ಇದನ್ನೇ ನಾವೀಗ ತಗೊಳ್ಳೋದು. ಅಂದರೆ ನೀರು ಬೇಕಿದ್ರೆ ನೀರು ಕುಡಿತಾರೆ, ಅದು ಬೇರೆ ವಿಷಯ. ಹಾಗೆಯೇ ಇದು ಒಂದು ಅಡಿಷ್ನಲ್ ವರ್ಕ್. ಈಗ ಒಲೆ ಉರಿಸಿ ಗಂಜಿಗೆ ನೀರು ಹಿಡಿದು, ಗಂಜಿಗೆ ನೀರು ನಾವು ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡಬೇಕಾದ್ರೆ ಆಲ್ಮೋಸ್ಟ್ 9 ಗಂಟೆಗೆಲ್ಲ ನಾವು ಇಡಬೇಕಾಗ್ತದೆ. ಯಾಕೆಂದರೆ ನಾವು ಬೆಂಕಿ ಹಚ್ಚಿ ಆಚೆ ಹೋಗುವಾಗ ಬೆಂಕಿ ಆರಿರ್ತದೆ. ಆದ ಕಾರಣ ಮಿನಿಮಮ್ 3 ಗಂಟೆ ಆದರೂ ಬೇಯಲಿಕ್ಕೆ ಬೇಕೇ ಬೇಕು ಈ ಅಕ್ಕಿಗೆ. ಹಾಗಾಗಿ ನೀರು ಕಮ್ಮಿ ಆಗದಾಗೆ ನೋಡಬೇಕು, ಒಲೆ ಆರದಾಗೆ ನೋಡಬೇಕು. ಆಯಿತಾ ಫ್ರೆಂಡ್ಸ್, ಇವತ್ತು ನಾನು ಮ್ಯಾಂಗ್ಳೂರ್ ಸ್ಟೈಲ್ ಸಾಂಬಾರು ಮಾಡ್ತಾ ಇದ್ದೇನೆ. ಸೊ ಅದರ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಫಸ್ಟಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿಕೊಂಡು ಖಾರಕ್ಕೆ ಸರಿಯಾಗಿ ಮೆಣಸನ್ನು ಹಾಕಿಕೊಳ್ಬೇಕು. ಇದಕ್ಕೆ ಕುಮಟೆ ಮೆಣಸು ಅಂತ ನಮ್ಮ ಕಡೆ ಹೇಳೋದು. ಸೊ ನಾನು ಕುಮಟೆ ಮೆಣಸನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೇನೆ. ನಮಗೆ ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೋದು. ಆಮೇಲೆ ನಾನು ಮೆಂತೆ ಮತ್ತು ಉದ್ದಿನ ಬೇಳೆಯನ್ನು ಫಸ್ಟಿಗೆ ಒಟ್ಟಿಗೆ ಹುರಿದುಕೊಂಡು ಅದನ್ನು ಸಹ ತೆಗೆದಿಡ್ತೇನೆ. ಸ್ವಲ್ಪ ಕೆಂಪಾಗುವವರೆಗೆ ಹುರಿದುಕೊಂಡ್ರಾಯಿತು, ಜಾಸ್ತಿ ಹುರಿದ್ರೆ ಸ್ಮೆಲ್ ಹೋಗ್ತದೆ. ನಂತರ ಕೊತ್ತಂಬರಿ, ಆಮೇಲೆ ಜೀರಿಗೆ ಇವಿಷ್ಟನ್ನು ಜೊತೆಯಾಗಿ ಹುರಿದುಕೊಳ್ಬೇಕು. ಮತ್ತು ಇದಕ್ಕೆ ಕರಿಬೇವಿನ ಸೊಪ್ಪು, ಹಾಗೆಯೇ ಪರಿಮಳಕ್ಕೆ ಇಂಗು ಮತ್ತು ಅರಶಿನ ಇಷ್ಟನ್ನು ಹಾಕಿ ಕೊನೆಗೆ ಸ್ವಲ್ಪ ಒಳ್ಳೆಮೆಣಸನ್ನು ಕೂಡ ಹಾಕಬೇಕು. ಒಳ್ಳೆಮೆಣಸನ್ನು ಹಾಕೋದು ಆರೋಗ್ಯಕ್ಕೆ ಸಹ ಒಳ್ಳೆಯದು, ಸ್ವಲ್ಪ ಖಾರಕ್ಕೆ ಸಹ ಒಳ್ಳೆಯದು, ಸ್ಮೆಲ್ಲು ಸಹ ಒಳ್ಳೆಯದು ಬರ್ತದೆ. ಇದಿಷ್ಟು ನಾನು ಹುರಿದು ತೆಗೆದಿಟ್ಟುಕೊಂಡಂತಹ ಮಸಾಲೆ. ಇದಕ್ಕೆ ಇನ್ನು ಹುಣಸೆ ಹಣ್ಣನ್ನು ಹಾಕಿ ನಾನು ಮಿಕ್ಸಿಯಲ್ಲಿ ತೆಂಗಿನ ತುರಿಯೊಟ್ಟಿಗೆ ಚಂದ ಮಾಡಿ ಗ್ರೈಂಡ್ ಮಾಡ್ತೇನೆ. ತೆಂಗಿನ ತುರಿ ಹಸಿಯಾಗಬೇಕು, ಗೋಟು ತೆಂಗಿನಕಾಯಲ್ಲೆಲ್ಲ ಹಾಕೋದು ನಾವು. ಸಾಂಬಾರ್ಗೆ ನಾನು ಬೀಟ್ರೂಟ್ ಮತ್ತು ಸೌತೆ ವೆಜಿಟೇಬಲ್ ಯೂಸ್ ಮಾಡಿದ್ದೇನೆ. ಇದು ನಾನು ಪಚ್ಚಡಿ ಮಾಡ್ತಾ ಇದ್ದೇನೆ, ಅಥವಾ ಸಲಾಡ್ ಅಂತ ಹೇಳ್ಬೋದು. ಮುಳ್ಳು ಸೌತೆ, ಆನಿಯನ್, ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬಿಳಿ ಎಳ್ಳನ್ನು ನಾನು ಟೇಸ್ಟಿಗೆ ಬೇಕಾಗಿ ಹಾಕ್ತೇನೆ. ನಮಗೆ ಬೇಕಿದ್ರೆ ಹಸಿಮೆಣಸು ಕೂಡ ಹಾಕ್ಬೋದು. ವೆಜಿಟೇಬಲ್ ಬೇಯುವಾಗಲೇ ಇದಕ್ಕೆ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋದು. ಅದು ಚೆಂದಾಗಿ ಬೆಂದಾದ ಮೇಲೆ ಅದಕ್ಕೆ ಕಡೆದಂತಹ ಮಸಾಲೆಯನ್ನು ಸೇರಿಸಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿದರೆ ನಮ್ಮ ಮಂಗಳೂರು ಶೈಲಿಯ ಸಾಂಬಾರು ಸವಿಯಲು ಸಿದ್ಧ. ಹಾಗೆ ಮಸಾಲೆ ಕಡಿಯುವಾಗ ನಾವು ಎಣ್ಣೆಯ ಬದಲು ತುಪ್ಪ ಹಾಕ್ಬೋದು, ಉದ್ದಿನ ಬೇಳೆಯ ಬದಲು ಕಡಲೆಬೇಳೆ ಸಹ ಹಾಕ್ಬೋದು. ಹಾಗೆ ಇನ್ನೊಂದು ಐಟಮ್, ಇವತ್ತು ನಾನು ಪುನರ್ಪುಳಿ ಸಾರು ಮಾಡ್ತಾ ಇದ್ದೇನೆ. ಪುನರ್ಪುಳಿ ಅಥವಾ ಕೋಕಮ್. ಇದಕ್ಕೆ ನಾನು ಫಸ್ಟಿಗೆ ಒಗ್ಗರಣೆ ಎಲ್ಲ ಮಾಡಿ ಅದಕ್ಕೆ ನೀರು ಹಾಕಿ ಸ್ವಲ್ಪ ಕುದಿಸಿ, ನಂತರ ಈ ಪುನರ್ಪುಳಿಯ ಓಡನ್ನು ಚಂದ ಮಾಡಿ ತೊಳೆದು ಬೆಲ್ಲ ಮತ್ತು ಉಪ್ಪು ಹಾಕಿ ಸರಿಯಾಗಿ ಕುದಿಸೋದು. ನಮಗೆ ಈ ಕೋಕಮನ್ನು ಸ್ವಲ್ಪ ಹೊತ್ತು ನೀರಿನಲ್ಲಿ ಹಾಕಿಟ್ಟು ಸಹ ಮಾಡ್ಬೋದು, ಅಥವಾ ಡೈರೆಕ್ಟ್ ಸಹ ಮಾಡ್ಬೋದು. ಹಾಗೆ ನೋಡಿ, ಇವತ್ತು ಇಷ್ಟು ಬಗೆ ರೆಡಿಯಾಗಿದೆ. ಅನ್ನ ಸಹ ಬೆಂದು ರೆಡಿಯಾಗಿದೆ. ಇನ್ನು ಊಟ ಮಾಡೋದೊಂದು ಬಾಕಿನ. ನೋಡಿ, ನಮಗೆ ಇದೊಂದು ಮುಳ್ಳು ಸೌತೆದ್ದು ಚಳ್ಳಿ ಅಂತದ್ದು ಹೇಳ್ತಾರೆ, ಗೊತ್ತಿಲ್ಲ. ಚಳ್ಳಿ ಅಂತ ಹೇಳ್ತೇವೆ ನಾವು, ಪಶಿಂಗ್ರಿ ಅಥವಾ ತಂಬುಳಿ ಅಥವಾ ಸಲಾಡ್ ಅಂತ ಹೇಳುವ. ಇದು ಸಾಂಬಾರು. ಇದು ಕೋಕಮ್ ಸಾರು, ಪುನರ್ಪುಳಿ ಸಾರು, ಇವರ ಫೇವ್ರೇಟ್. ಹಾಗೆ ನಮ್ಮಲ್ಲಿ ಈಗ ಅಡಿಕೆ ಕೊಯ್ಲಿನ 2ನೇ ದಿವಸ ನಡೀತಾ ಉಂಟು. ಆ್ಯಕ್ಚುಲಿ 1.5 ದಿವಸ, 1 ದಿವಸದಲ್ಲಿ ಆಗ್ತದೆ. ಬಟ್ ಈಗಿನವರು ಮೊದಲಿನವರ ಹಾಗೆ ಎಲ್ಲ ಹುಷಾರಲ್ಲ ಮರಕ್ಕೆ ಹತ್ತುದ್ರಲ್ಲಿ ಎಲ್ಲ. ಹಾಗೆ ತುಂಬ ಲೇಟ್ ಆಗ್ತದೆ ಕೊಯ್ಯುವಾಗೆಲ್ಲ. ಹಾಗೆ ಇದು 2ನೇ ದಿವಸ ಅಡಿಕೆ ಕೊಯ್ಲಿದ್ದು. ಹೆಕ್ಕಿಗೆ ಕೂಡ ಜನ ಎಲ್ಲ ಬಂದಿದ್ದಾರೆ, ಒಂದು ಕಡೆಯಿಂದ ಹೆಕ್ತಾ ಇದ್ದಾರೆ. ಅಂದರೆ ಒಮ್ಮೆಲೆ ಅಡಿಕೆ ಹೆಕ್ಕಿ ಅಂಗಳಕ್ಕೆ ಬಂದರೆ ಒಣಗುದೆಲ್ಲ ಒಟ್ಟೊಟ್ಟಿಗೆ ಆಗ್ತದಲ್ಲ, ಒಮ್ಮೆದು ಕೆಲಸ ಒತ್ತರ ಆಗ್ತದಲ್ಲ. 4 ಗಂಟೆ ಆದ ಕೂಡಲೇ ಒಬ್ಬೊಬ್ಬರನ್ನೇ ಹಟ್ಟಿಗೆ ಕರ್ಕೊಂಡು ಹೋಗುವ ಒಂದು ಕಾರ್ಯಕ್ರಮ. ಫಸ್ಟಿಗೆ ಕರುಗಳನ್ನು ಕರ್ಕೊಂಡು ಹೋಗೋದು, ಮತ್ತು ತಾಯಂದಿರನ್ನು, ಮತ್ತು ಲಾಸ್ಟಿಗೆ ಹೋಗಿ. ಫ್ರೆಂಡ್ಸ್, ಇವತ್ತು ಬಂಟಿಗೆ ಒಂದು ಟ್ರೈನಿಂಗ್ ಸೆಷನ್ ಮಾಡ್ತಾ ಇದ್ದೇನೆ. ಅವನಿಗೆ ಸಹ ಬೇರೆ ಕೆಲಸ ಇಲ್ಲ, ನನಗೆ ಸಹ ಬೇರೆ ಕೆಲಸ ಇಲ್ಲ, ಇಬ್ಬರಿಗೆ ಸಹ ಟೈಮ್ ಪಾಸ್ ಆಗಬೇಕಲ್ಲ. ಹಾಗೆ ನೋಡಿ ನಾನು ಹೇಗೆಲ್ಲ ಅವನನ್ನು ಟ್ರೈನಿಂಗ್ ಅಂದರೆ ಅವನಿಗೆ ಸುಮ್ಮನೆ ಒಂದು ಆಟ ಆಡಿಸೋದು, ಸ್ವಲ್ಪ ಅವನಿಗೆ ಸಹ ಮೈಂಡ್ ವರ್ಕ್ ಆಗ್ತದೆ, ಸ್ವಲ್ಪ ನನಗೆ ಸಹ ರಿಲ್ಯಾಕ್ಸ್ ಆಗ್ತದೆ ಅಂತ ಹೇಳಿ. ಸೊ ಇದೊಂದು ಕಾಮಿಡಿ ಫನ್ ಪಾರ್ಟ್ ಆಫ್ ದ ವಿಡಿಯೋ ನೋಡಿ.
Get up. Good. Stay. Stay. Sit. Sit. Good. Speak. Very good. Catch. Yeah. Speak. Very good. Hands up. Good. Hands up. Hands up. Good. Hands up. Good. Aditi. Jump. Wow. Turn. Avsalaba. Turn. Turn. Good. Good. Sit. Down. Down. Sleep. High five. Wow. Pull. Sit. Pull. Sit. 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 Good. Wait. 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 Come on. Come on. Come on. Come on. Come on. Come. Come here. Good. Shake hand. Yes. Yes. Good boy. Yeah. Good. Stay. 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 Sit. 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 Sit down. Yes. Yes. Come on. Come on. Come on. Yeah, good boy. ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡೋರಾಗಿದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ. ಗುಡ್ ನೈಟ್. ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್.